ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಒಂದು ಸ್ವೀಟ್ ಐಟಮ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಚಾಕ್ಲೇಟ್ ಮಾಡೋಣ. ಸೂಪರ್ ಆ್ಯಂಡ್ ಈಸಿಯಾಗಿ ನಾವು ಚಾಕ್ಲೇಟ್ನ ಮನೆಯಲ್ಲಿ ಮಾಡ್ಕೊಳ್ಬೋದು. ಹೊರಗಡೆ ನಮಗೆ ದುಬಾರಿ ಬೆಲೆಗೆ ಸಿಗುವಂತಹ ಚಾಕ್ಲೇಟ್ಗಳನ್ನು ನಾವು ಮನೆಯಲ್ಲೇ ತುಂಬಾ ಬೇಗನೆ ಹಾಗೂ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ನಮಗೆ ಸೆಲೆಬ್ರೇಷನ್ ಅಂತ ಹೇಳಿದ ತಕ್ಷಣ ನೆನಪಾಗೋದು ಸ್ವೀಟ್ಸ್ ಅಥವಾ ಚಾಕ್ಲೇಟ್ಗಳು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಡುವಂತಹ ಒಂದು ತಿನಿಸು ಅಂತ ಹೇಳ್ಬೋದು ಈ ಚಾಕ್ಲೇಟ್. ನನಗೂ ಕೂಡ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ಸೊ ಇವತ್ತು ನಾವು ಮನೆಯಲ್ಲಿ ಚಾಕ್ಲೇಟ್ ಮಾಡೋಣ. ಹೊರಗಡೆ ಸಿಗುವಂತಹ ದುಬಾರಿ ಬೆಲೆಗೆ ಸಿಗುವಂತಹ ಬೌಂಟಿ ಚಾಕ್ಲೇಟ್ ಬಾರ್ಸನ್ನು ನಾನು ಇವತ್ತು ಮನೆಯಲ್ಲಿ ನಿಮಗೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತಿನ್ಯಾಕೆ ತಡ ಮಾಡೋದು, ಅದನ್ನು ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಬೌಂಟಿ ಚಾಕ್ಲೇಟ್ ಬಾರ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ನ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡ್ಕೊಂಡ ನಂತರ ಕಡಾಯಿ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ನಾವು ಹಾಲನ್ನ ಆ್ಯಡ್ ಮಾಡ್ಕೊಳ್ಬೇಕು. ಈ ಕಪ್ ಮೆಜರ್ಮೆಂಟಲ್ಲಿ 1 ಗ್ಲಾಸಷ್ಟು, 3/4 ಗ್ಲಾಸಷ್ಟು, 1 ಗ್ಲಾಸಲ್ಲಿ 3/4 ಗ್ಲಾಸಷ್ಟು ನಾನಿಲ್ಲಿ ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲು ಒಂದು ಸ್ವಲ್ಪ ಬಿಸಿ ಆಗಬೇಕು. ಹಾಲು ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೇಕು. ಎಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, 3/4 ಕಪ್ಪಷ್ಟು ಹಾಲಿಗೆ ನಾನಿಲ್ಲಿ 2.5 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲು ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಕರಗಬೇಕು. ಸಕ್ಕರೆ ಹಾಲಲ್ಲಿ ಚೆನ್ನಾಗಿ ಕರಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದನ್ನು ಚೆನ್ನಾಗಿ ಇದು ಕರಗಬೇಕು, ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ. ಬೌಂಟಿ ಚಾಕ್ಲೇಟ್ ಬಾರ್ಸ್ ನಾವು ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹೊರಗಡೆ ಈ ಚಾಕ್ಲೇಟ್ಗೆ ತುಂಬಾ ದುಬಾರಿ ಇದೆ ರೇಟ್ ಕೂಡ. ಸೊ ನಾವು ಮನೆಯಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ನಾವು ಇದನ್ನು ಮಾಡ್ಕೊಳ್ಬೋದು. ತುಂಬಾ ಹೆಲ್ದಿಯಾಗಿ, ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಮಕ್ಕಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಇದೇ ರೀತಿಯಾಗಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಬನ್ನಿ. ಇದಕ್ಕೆ ಬೌಂಟಿ ಚಾಕ್ಲೇಟ್ ಬಾರ್ಸ್ ಅಂದರೆ ಎಲ್ಲರೂ ತುಂಬಾ ಇಷ್ಟಪಡುವಂತಹ ಒಂದು ಚಾಕ್ಲೇಟ್ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಹೆಲ್ದಿ ಕೂಡ ಇದು. ಎಸ್, ಇದು ಹಾಲು ಈಗ ನೀವು ನೋಡ್ತಾ ಇರ್ಬೋದು ಕುದೀತಾ ಇದೆ. ಈ ಹೊತ್ತಿಗೆ ಇದಕ್ಕೆ ನಾವು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ಅಂದರೆ ತೆಂಗಿನಕಾಯಿಯ ಪುಡಿ. ಇದು ನಮಗೆ ಎಲ್ಲ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ನೀವು ಯಾವುದೇ ದಿನಸಿ ಅಂಗಡಿಗಳಲ್ಲಿ ಕೇಳಿದ್ರೂ ಕೂಡ ನಮಗೆ ಕೊಬ್ಬರಿ ಪುಡಿ ಅವೈಲೇಬಲ್ ಇದೆ, ಸಿಗುತ್ತೆ, ನಮಗೆ ಈಸಿಯಾಗಿ ಸಿಗುತ್ತೆ. ಅಥವಾ ಈ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ನಾವು ಮನೆಯಲ್ಲಿ ಕೂಡ ತಯಾರಿಸ್ಕೊಳ್ಬೋದು. ನಿಮಗೆ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ, ನಾನು ಆ ವಿಡಿಯೋನ ಕೂಡ ಮಾಡ್ತೀನಿ. ಸರ್ ನೋಡ್ತಾ ಇದ್ದೀರಲ್ವಾ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಏನಿದೆ ಇದು ಹಾಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ಇದು ಫುಲ್ ಡ್ರೈ ಆಗಬೇಕು. ನಮಗೆ ಬೌಂಟಿ ಚಾಕ್ಲೇಟ್ ಬಾರ್ಸ್ ಕಟ್ಕೊಳ್ಳೋದಕ್ಕೆ ಇದು ಹದ ಬರಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದೇ ರೀತಿಯಾಗಿ ಇದನ್ನು ಫ್ರೈ ಮಾಡ್ತಾ ಇರಿ. ನೋಡ್ತಾ ಇದ್ದೀರಲ್ವಾ, ಇದು ಇನ್ನೂ ಸ್ವಲ್ಪ ಹಾಲು ಇದರಲ್ಲಿ ಉಳಿದಿದೆ. ಹಾಲು ಒಂಚೂರು ಇದರಲ್ಲಿ ಉಳಿಬಾರ್ದು. ಇದು ಫುಲ್ಲು ಆವಿ ಆಗಬೇಕು, ಚೆನ್ನಾಗಿ ಡ್ರೈ ಆಗಬೇಕು ಇದು. ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಇದರಲ್ಲಿ ಒಂದು ಸ್ವಲ್ಪ ಕೂಡ ಹಾಲಿಲ್ಲ. ಇದು ಕಂಪ್ಲೀಟಾಗಿ ಇವಾಗ ಹೀರ್ಕೊಂಡಿದೆ. ಚೆನ್ನಾಗಿ ಇದು ಡ್ರೈ ಆಗಿದೆ. ಇದು ನಮಗೆ ಉಂಡೆ ಕಟ್ಕೊಳ್ಳೋದಕ್ಕೆ ಅಥವಾ ಚಾಕ್ಲೇಟ್ ಬಾರ್ಸ್ ಕಟ್ಕೊಳ್ಳೋದಕ್ಕೆ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದು ಇಷ್ಟ ಆದರೆ ಸಾಕು. ಗ್ಯಾಸ್ನ ಆಫ್ ಮಾಡ್ಕೋತೀನಿ ನಾನಿವಾಗ. ಒಂದು ಪ್ಲೇಟ್ಗೆ ತಣ್ಣಗಾಕೋಕ್ಕೆ ಹಾಕ್ತೀನಿ. ನೋಡ್ತಾ ಇದ್ದೀರಲ್ವ, ಇದು ನಾವು ಇವಾಗ ಕೈಯಲ್ಲಿ ಉಂಡೆ ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಹದ್ದು ಬಂದಿದೆ. ಇದು ತಣ್ಣಗಾಗಿದೆ ಕೂಡ. ಇದನ್ನು ನಾನಿವಾಗ ಬೌಂಟಿ ಚಾಕ್ಲೇಟ್ ಬಾರ್ಸ್ ಕಟ್ಕೋತೀನಿ. ಬೌಂಟಿ ಚಾಕ್ಲೇಟ್ ಯಾವ ಶೇಪಲ್ಲಿ ಇರುತ್ತೆ ಆ ಶೇಪ್ ನಾನು ಮಾಡ್ತಾಯಿದ್ದೀನಿ. ನೀವು ರೌಂಡ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಎಲ್ಲವನ್ನು ಕೂಡ ನಾನಿವಾಗ ಇದೇ ರೀತಿಯಾಗಿ ಮಾಡ್ತೀನಿ ಕರೆಕ್ಟ್ ಶೇಪಲ್ಲಿ. ರೌಂಡಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಶೇಪಲ್ಲಿ ಏನಿಲ್ಲ, ನಮಗೆ ಯಾವ ಶೇಪ್ ಬೇಕು ನಾವು ಆ ಶೇಪಲ್ಲಿ ಮಾಡ್ಕೊಳ್ಬೋದು. ನೋಡಿ, ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತೆಗೆದು ಬೌಂಟಿ ಚಾಕ್ಲೇಟ್ ಬಾರ್ಸ್ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ನಾನು ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಾಡ್ತೀನಿ. ಇವಾಗ
ಎಸ್ ನೋಡ್ತಾ ಇದ್ದೀರಲ್ವಾ, ಬೌಂಟಿ ಚಾಕ್ಲೇಟ್ ಬಾರ್ಸ್ ಇಲ್ಲಿ ರೆಡಿ ಆಗಿದೆ. ಇದು ಇವಾಗ ಸೆಟ್ ಆಗಬೇಕು. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಬಿಡೋಣ, ಫ್ರೀಝರಲ್ಲಿ ಇಟ್ಬಿಡೋಣ. ಇದು ಸ್ವಲ್ಪ ಸೆಟ್ ಆಗಬೇಕು, ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು. ಇದು ಅಲ್ಲಿ ತನಕ ಸ್ವಲ್ಪ ಇದು ಫ್ರಿಜ್ಜಲ್ಲಿರಲಿ. ಒಂದು ಸೈಡ್ ನಾನು ನೀರು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೀರು ಬಿಸಿ ಆಗ್ತಾ ಇದ್ದಾಗೆ ಇದ್ರ ಮೇಲೆ ಇನ್ನೊಂದು ಈ ಥರ ಪಾತ್ರೆ ಇಡ್ತಾ ಇದ್ದೀನಿ ನಾನು. ನಾವಿವಾಗ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋದಿದೆ, ಅದಕ್ಕೋಸ್ಕರ ಚಾಕ್ಲೇಟ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ನಾನು ಚಾಕ್ಲೇಟ್ನ ಇಲ್ಲಿ ಹಾಕೊಂಡ ನಂತರ ಇದು ಬಿಸಿಗೆ ತಕ್ಷಣ ಇದು ನೀರಾಗುತ್ತೆ ಚಾಕ್ಲೇಟ್. ಅಲ್ಲಿ ತನಕ ಇದು ಸ್ವಲ್ಪ ಮೆಲ್ಟ್ ಆಗಲಿ. ಇದು ನೋಡ್ತಾ ಇದ್ದೀರಲ್ವ ಚಾಕ್ಲೇಟ್ ಯಾವ ರೀತಿ ಮೆಲ್ಟ್ ಆಗಿದೆ ಅಂತ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ಬಿಸಿ ನೀರಿಂದ ಇಳಿಸ್ಬೇಡಿ, ಬಿಸಿ ನೀರಲ್ಲಿ ಇರಲಿ. ಯಾಕಂತ ಹೇಳಿದ್ರೆ ಆನಂತರ ಅದು ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವ ಟೈಮಲ್ಲಿ ಡಿಪ್ ಮಾಡ್ತೀವಿ ಆವಾಗ ಇಳಿಸ್ಕೊಂಡ್ರೆ ಸಾಕು ಗ್ಯಾಸಿಂದ. ಇದನ್ನು ನಾನಿವಾಗ ಗ್ಯಾಸಿಂದ ಇಳಿಸ್ಕೊಂಡಿದ್ದೀನಿ. ಇದು ಕೂಡ ಸೆಟ್ ಆಗಿದೆ ಚೆನ್ನಾಗಿ. ಇದನ್ನ ಇವಾಗ ಚಾಕ್ಲೇಟಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ನ ಸಹಾಯದಿಂದ ಈ ಥರ ಬೌಂಟಿ ಬಾರ್ಸ್ನ ಎತ್ಕೊಂಡು ಇನ್ನೊಂದು ಸ್ಪೂನ್ನ ಸಹಾಯದಿಂದ ಚಾಕ್ಲೇಟ್ನ ಇದ್ರ ಮೇಲಕ್ಕೆ ಹಾಕ್ತಾ ಬನ್ನಿ. ಇದೇ ರೀತಿಯಾಗಿ ಎಲ್ಲ ಚಾಕ್ಲೇಟ್ಗಳಿಗೆ ಕೂಡ ಇದೇ ರೀತಿಯಾಗಿ ಚಾಕ್ಲೇಟ್ ಕೋಟಿಂಗನ್ನು ನೀವು ಕೊಡ್ತಾ ಬನ್ನಿ. ಇದು ಇಷ್ಟಾದ ನಂತರ ಒಂದು ಪ್ಲೇಟ್ಗೆ ಹಾಕ್ತೀನಿ ನಾನು ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡು. ನೋಡ್ತಾ ಇದ್ದೀರಲ್ವ, ಚಾಕ್ಲೇಟ್ ಡಿಪ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಇದು ಇವಾಗ ಚೆನ್ನಾಗಿ ಸೆಟ್ ಆಗಬೇಕು. ನಾವು ಇದನ್ನು ಮತ್ತೆ ಫ್ರೀಝರಲ್ಲಿ ಇಟ್ಬಿಡೋಣ. ಎಕ್ಸ್ಟ್ರಾ ಏನಿದೆ ಸೈಡಲ್ಲಿ ಅದು ಆಮೇಲೆ ನಾವು ಕಟ್ ಮಾಡಿ ತೆಗಿಬೋದು. ಎಸ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ಬೌಂಟಿ ಚಾಕ್ಲೇಟ್ ಬಾರ್ಸ್ ಇಲ್ಲಿ ರೆಡಿ ಆಯಿತು ನಮ್ಮದು. ಫ್ರಿಜ್ಜಿಂದ ತೆಗೆದ ತಕ್ಷಣ ಇದನ್ನು ತಿನ್ನಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಚಾಕ್ಲೇಟ್ ಸ್ವಲ್ಪ ಮೆಲ್ಟ್ ಆಗುತ್ತೆ. ನಾನು ಫ್ರಿಜ್ಜಿಂದ ತೆಗೆದು ಒಂದು ಸ್ವಲ್ಪ ಹೊತ್ತು ಆಯಿತು. ಸೊ ಇದು ಸ್ವಲ್ಪ ಮೆಲ್ಟ್ ಆಗಿದೆ. ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ ಯಾವ ರೀತಿ ಬಂದಿದೆ ಅಂತ. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನಮ್ಮ ಮನೆಯಲ್ಲಿ ಮಕ್ಕಳು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಇದನ್ನು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀನಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ವಾ ನಾವು ಎಷ್ಟು ಈಸಿಯಾಗಿ ತುಂಬಾ ಬೇಗನೆ ಬೌಂಟಿ ಚಾಕ್ಲೇಟ್ ಬಾರ್ಸನ್ನು ಮನೆಯಲ್ಲೇ ಮಾಡ್ಕೊಂಡ್ವಿ ಅಂತ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ನಿಮ್ಮ ಕಮೆಂಟನ್ನು ನಾನು ಮಿಸ್ ಮಾಡದೆ ಓದ್ತಾ ಇರ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ನನ್ನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಎರಡೆರಡು ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅನ್ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಿಮ್ಗೊಂದು ಅಲ್ಲಿ ಗಂಟೆಯ ಚಿತ್ರ ಕಾಣಿಸುತ್ತೆ, ಅಂದರೆ ಬೆಲ್ ಐಕನ್ ಕಾಣಿಸುತ್ತೆ. ಅದನ್ನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಕೊಟ್ಟರೆ ನಾನು ಇನ್ನು ಮುಂದಕ್ಕೆ ಏನೇ ಹೊಸ ವಿಡಿಯೋ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವೇ ಮೊದಲು ಆ ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ